ದುರಂತದ ವಿಷಯ ಯಾವ್ದಾದ್ರು ಬಂಡ ನಮ್ಮ ಭಾಷೆಗೆ ನಮ್ಮ ಮಾರ್ಗ ಜಪ್ಪುನಂಚಿನ ಒಂದು ಏಪನೆ ಜಪ್ಪೋಡಿತ್ತು ತಡಾದ ಆರಂಭ ಯಾಕಂದ್ರೆ ಕಾರಣವುಂಟು ನಮ್ಮ ಸಚಿವರೊಂದು ಹೇಳಿಕೆಯನ್ನು ಕೊಡ್ತಿದ್ರು ರಾಜ್ಯದ ಕನ್ನಡ ಭಾಷೆ ಓಕೆ ಪರವಾಗಿ ಅಂದರೆ ಎಂಕಲ್ಲ ಇಂಗ್ಲಂಡ್ ಎಂಕ್ಲಿಗೆ ತುಳು ಭಾಷೆ ಮಾತಾಡೋ ಎಂಕಲ್ಲಿ ರೈಲ್ವೆ ಸ್ಟೇಷನ್ಗೆ ತುಳು ಭಾಷೆ ಮಾತಾಡಿ ಸರ್ಕಾರಿ ಕಚೇರಿಯಲ್ಲಿ ಎಂಕ್ಲಿಗೆ ತುಳು ಭಾಷೆ ಮಾತಾಡೋ ಎಂಕಲ್ಲ ಹಕ್ಕು ಎಂಕಲ್ಲ ಅಪ್ಪೆ ಭಾಷೆನ ಪಾತ್ರ ಹಕ್ಕನ್ನು ಹೋಯ್ತಿದ್ದು ತೊಂದರೆ ಒಂದು ಕಾನೂನು ಕಲಪೆರಿಂದ ಇದು ಸರ್ವ ತುಳುವೇರು ಸರ್ವ ಧರ್ಮದ ತುಳುವೆಲ್ಲ ಇನ್ನು ತುಳುನಾಡೆ ಬೆತ್ತ ಬೆತ್ತ ಧರ್ಮಲುಪು ಜಾತಿಲುಪು ಅಂದರೆ ಪೂರ ಧರ್ಮದ ಪೂರ ಜಾತಿಲ ತುಳುನಾಡ್ದ ಅಡಿಟ್ಟು ಬರ್ಕೊಂಡು ತುಳುನಾಡದ ಸರ್ವ ಧರ್ಮೀಯರು ಸರ್ವ ಜಾತಿದಕ್ಕೂ ಮಾತ ಕ್ಷೇತ್ರದಕ್ಕೂ ಇನ್ನು ಒಟ್ಟಾಪಿನಂಚಿನ ಒಂದು ಸಂದರ್ಭ ಒದಗದು ಬೈತುಡು ಏಪ ನಮ್ಮ ಕಮ್ಮಳದ ತಡೆ ಬಂದಾಗ ಒಟ್ಟು ಸೇರಿದನ ಆ ರೀತಿದ ಒಂದು ಮಲ್ಲ ಸಂಚಲನ ಒಂದು ಪ್ರತಿಭಟನೆ ನಮ್ಮ ಜಿಲ್ಲೆಯ ಆಪಿನಂಚಿನ ಅಗತ್ಯತೆ ಮಸ್ಕೊಂಡು ಸುಮಾರು ವರ್ಷದ ಜೊತೆ ಬಂದಿಲ್ಲ ಪ್ರತಿ 5 ವರ್ಷಗಳ ಓಟು ಬಂದಾಗ ನಮ್ಮ ಪ್ರಣಾಳಿಕೆಡು ತುಳು ಭಾಷೆಯಲ್ಲಿ ಎಮ್ಮನೆ ಪರಿಚಯಕ್ಕೆ ಸೇರೋಂಚಿನ ವಿಷಯ ನಮ್ಮ ತೂಂದೆಪ್ಪ ಒಂದು ದಾನ ಆತನ ಮಂಡ ಪ್ರತಿ ಸಲದ ಪಾತ್ರ ಕಂಟೆಂಟ್ ಇಜ್ಜಂದಿನಾಗಿ ಪಾತ್ರ ಒಂದು ವಿಷಯ ತಿಕ್ಕದು ರಾಜಕೀಯದಕ್ಕೆ ಎಮ್ಮನೆ ಪರಿಚಯದಕ್ಕೆ ತುಳು ಭಾಷೆಯಲ್ಲಿ ಸೇರವ ದಾಯ ಎಮ್ಮನೆ ಪರಿಚಯದಲ್ಲಿ ಸೇರೋದು ಕಂಕೊಂಡು ಬಂದ ಒಂದೇ ವಿಷಯ ಏನು ಬಂತ ಈತು ತುಳು ಸಿನಿಮಾ ಲಾವನ್ನೋದು ತುಳು ಸಿನಿಮಾದ ಬಹುಪಾಲು ನಮ್ಮ ಎಮ್ಮನೆ ಪರಿಚಯದಾಗ ಸೇರೊಂದು ನಡೆದವರ ಅವು ಥಿಯೇಟ್ರದ ಪಾಲಿಗೆ ಪೋನ್ನೋದು ನಮ್ಮ ಏತೋ ನಿರ್ಮಾಪಕ ನೆಟ್ಟು ಸೋತು ಕೊಟ್ಟಿರು ಅವ್ರ ವಿದ್ಯಾಭ್ಯಾಸದ ಅವರು ಬೇಕೆ ನಮ್ಮ ಸವಲತ್ತನ್ನು ಪಡೆಯಲು ನಮಗೆ ತುಳು ಭಾಷೆ ಎಮ್ಮನೆ ಪರಿಚಯಕ್ಕೆ ಸೇರಿನ ಅಗತ್ಯ ಉಂಟು ಇದು ಸೇರವನೇನು ಬಿಡ್ದು ಇತ್ತಿನ ಪಾತೆರನೇ ನಮ್ಮ ಕಂಟೆಯನ್ನು ಪೊಜ್ಜುಕೊಂಡಂಚಿನ ಒಂದು ವ್ಯವಸ್ಥೆನೇ ಆರಂಭವಾಗಿದೆ ಇನ್ನು ಮುಖ್ಯವಾದ ಬೋಧಿತನ ಮಂಡ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರ ಮೂಲ ಉಪಸ್ಥಿತರು ಪಂತರವರೆಗೆ ಪಂತರು ಅವರಿಗೆ ಬರ್ರೆ ಆವೊಂದಿಜ್ಜಿ ಯಾಕಂದ್ರೆ ಬಂಡ ಆರು ಅವೇ ಒಂದು ಸರ್ಕಾರದ ಅಡಿಟ್ ಇತ್ತಿನ ತೊಂದರೆ ಹೆಚ್ಚು ಆಂಡ ತುಳು ಅಪ್ಪನ ಬಗ್ಗೆ ಒಂದು ತೊಂದರೆ ಬಂದಾಗ ಅವ್ರು ಬಲ್ಕೊಂಡು ಬರ್ಪುನ ಅವ್ರನ್ನ ಕರ್ತವ್ಯ ಅಕಾಡೆಮಿಗೆ ಪೋನಾಗ ಬೆಲ್ಲ ನೀರು ಕೊರ್ಪಿನ ಹತ್ತು ಮುಂಡಾಸ್ ಕಟ್ಟುನತ್ತು ತುಳು ಭಾಷೆ ಇಂಚ ಬಂದ ಭಾಷಣ ಮಲ್ಪುನತ್ತು ಗೊಚ್ಚಾಂದಿನಾರು ಮಲ್ತೊಂದಿಲ್ಲ ಎಂಕಲ್ಲ ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರು ಇನ್ನು ಕಾಂತಾರ ಮಲ್ಪನ ಸಿನಿಮಾ ಪ್ರಪಂಚಾದ್ಯಂತ ನಮ್ಮ ತುಳುನಾಡದ ಒಂದು ಭಿನ್ನೋನಿನಿ ತೋಜವನ್ನುಂಡು ಕಾಂತಾರ ಪಂಪನ ಸಿರಮಗೂ ವಿರೋಧ ಮಲ್ಪರರೆ ಗೊತ್ತುಂಟು ಯಕ್ಷಗಾನಗೂ ವಿರೋಧ ಮಲ್ಪರೆ ಗೊತ್ತುಂಟು ನಾಟಕಕ್ಕೂ ವಿರೋಧ ಮಲ್ಪರೆ ಗೊತ್ತುಂಟು ತುಳು ಭಾಷೆಗೆ ತೊಂದರೆ ಆದಾಗ ನಮ್ಮ ಅಕಾಡೆಮಿದ ಅಧ್ಯಕ್ಷರಿಗೆ ಬರ್ರೆ ಪುರ್ಸೋತು ದಾಂತೆ ಪೋಂಡು ಇನ್ನು ಯಾರು ನಿಜವಾಯಿನ ತುಳುವೆ ಅಂದಾಂಡ ಯಾರು ರಾಜೀನಾಮೆ ದಕ್ಕದ ಮೂಲಕ ತುಂತೊಡಿತು ನೀನು ಯಾರು ದಯಾನಂದ ಕತ್ತಲ್ ಸಾರ್ ಖಾಲಿ ಭಾಷಣ ಗಂಟೆಗಟ್ಟಲೆ ಮೈಕ್ ಸ್ಟ್ಯಾಂಡ್ ವೈರ್ನ ತಿನ್ಪುನತ್ತಿ ತುಳು ಭಾಷೆಗೆ ತೊಂದರೆ ಬಂದಾಗ ಆರು ಮೂಲ ಪೋಡಿತು ಎಲ್ಲ ಗೆಂದು ದಿನ ಪೂರ ಶಾಸಕರಲ್ಲ ಕನ್ನಡ ಉಡ್ಬೋದು ಓಟಕ್ಕೆ ಎಂದೋಡಕಲ್ ಪೂರ ಅಪ್ಪ ನಮ್ಮ ಈ ಹೋರಾಟನ ಪುಡ್ಕ ನಮ್ಮ ಕನ್ನಡಲ ತುಳುಲ ನಮ್ಮ ಕಣ್ಣಿತ್ತಿಲಕ ಕನ್ನಡ ನಮ್ಮ ನೆಗ್ಲೆಕ್ಟ್ ಮಲ್ಪುಜ ಅಣ್ಣ ನಮ್ಮ ಇಲ್ಲಡು ನಮ್ಮ ಜಾಗಡು ನಮಗೆ ತುಳು ಪಾತಿರೋಡು ಅಕ್ಕಳು ಎಲ್ಲ ಕನ್ನಡಡೆ ಓಟಿಗೆ ನಾಡು ಪೂರೆಲ್ಲ ಸುಳ್ಳಣ್ಣೆ ಕನ್ನಡಡು ಕಾರ್ಕಳಾಡು ಓಟಿಗೆ ಎಂದು ಗೆಂದಾಡು ಅಪ್ಪ ಕಾರಣ ಸವಾಲನ್ನು ಸ್ವೀಕಾರ ಮಾಡ್ಕೊಳ್ಳಿ ಆಯ್ತೊಟ್ಟಿಗೆ ಇರೋರ ಅಕ್ಕಳಿಗೆ ತಾಕತ್ತಿತ್ತು ನಂದಾಂಡ ಅಕ್ಕಲ ಪ್ರಣಾಳಿಕೆಡು ರಡ್ಡು ಓವೇ ಪಕ್ಷದ ಪ್ರಣಾಳಿಕೆಡು ಅಕ್ಕಲು ಪನ್ನಡು ತುಳುನು ಅಧಿಕೃತ ಭಾಷೆ ಅಂಕಲು ಮನ್ಪುಜ ಅಂದು ಪಂದ ಅಕ್ಕಲ ಪ್ರಣಾಳಿಕೆಡು ಪಾಡು ಐತ ಬೊಕ್ಕ ಐತ ದಾದ ಪರಿಣಾಮ ಪುಡು ಪಂದ ಎಂಕಲ ಜವನೇರು ತೂಪಾದ ಕೊರ್ಪೆರದು ಪರಂದಲ್ಲಿ ಬಂದಲೆ